ತುಮಕೂರು ಬಿಜೆಪಿಯಲ್ಲಿ ಟಿಕೆಟ್ ಗುದ್ದಾಟ ಮುಂದುವರೆದಿದೆ. ಒಂದೆಡೆ ಸೋಮಣ್ಣಗೆ ಟಿಕೆಟ್ ಕೊಡಿಸೋಕೆ ಜಿಎಸ್ ಬಸವರಾಜು ಹರಸಾಹಸ ಮಾಡ್ತಾ ಇದ್ರೆ, ಮತ್ತೊಂದೆಡೆ ಮುದ್ದಹನುಮೇಗೌಡ ಪರ ಶಾಸಕ ಸುರೇಶ್ ಗೌಡ ಬ್ಯಾಟಿಂಗ್ ಮಾಡ್ತಾ ಇದ್ದಾರೆ. ಶಾಸಕ ಸುರೇಶ್ ಗೌಡ ಅವರು ಮಾಧುಸ್ವಾಮಿ ವಿರುದ್ಧವೂ ಕಿಡಿಕಾರಿದ್ದು, ಬಸವರಾಜು ಯಾರೋ ಒಬ್ಬರನ್ನ ಹಿಡ್ಕೊಂಡು ಓಡಾಡಬಾರದು, ಮಾಧುಸ್ವಾಮಿ ಬಿಜೆಪಿ ಬಾವುಟವೇ ಕಟ್ಟಿಲ್ಲ ಎಂದು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಮುದ್ದಹನುಮೇಗೌಡ ಅವರೇ ಲೋಕಸಭಾ ಅಭ್ಯರ್ಥಿಯಾಗೋಕೆ ಬೆಸ್ಟ್ ಅನ್ನೋ ದಾಟಿಯಲ್ಲಿ ತುಮಕೂರು ಗ್ರಾಮಾಂತರ ಶಾಸಕ ಸುರೇಶ್ ಗೌಡ ಹೇಳಿಕೆ ನೀಡಿದರು. ಸೋಮಣ್ಣ ಇವರು ಕಳೆದ 2019ರ ಲೋಕಸಭೆ ಚುನಾವಣೆಯಲ್ಲಿ ತುಮಕೂರು ಉಸ್ತುವಾರಿಯಾಗಿದ್ರು. ಹೀಗಾಗಿ ಅವರಿಗೆ ಸಂಪರ್ಕ ಇದೆ, ಇಲ್ಲಿ ಓಡಾಡ್ತಾ ಇದ್ದಾರೆ ಅಷ್ಟೇ. ಸೋಮಣ್ಣ ಹೇಳಿದ್ದಾರೆ, ನನಗೆ ಪಾರ್ಲಿಮೆಂಟ್ ಟಿಕೆಟ್ ಬೇಡ, 3 ಪಾರ್ಲಿಮೆಂಟ್ ಕ್ಷೇತ್ರ ಕೊಡಿ, ಗೆಲ್ಲಿಸಿಕೊಂಡು ಬರ್ತೀನಿ ಅಂತ ಹೇಳಿದ್ದಾರೆ. ಹೀಗಾಗಿ ಓಡಾಡ್ತಾ ಇದ್ದಾರೆ. ಪಕ್ಷ ಯಾರಿಗೂ ಟಿಕೆಟ್ ನೀಡಿದ್ರೋ ಗೆಲ್ಲಿಸಿಕೊಂಡು ಬನ್ನಿ. ಮುದ್ದಹನುಮೇಗೌಡ ಇನ್ನು ಬಿಜೆಪಿಯಲ್ಲಿ ಇದ್ದಾರೆ. ಲೋಕಸಭೆ ಟಿಕೆಟ್ ರಾಜ್ಯದಲ್ಲಿ ನಿರ್ಧಾರವಾಗಲ್ಲ, ನಡ್ಡಾ, ಅಮಿತ್ ಶಾ, ಮೋದಿಜಿಯವರು ನಿರ್ಧಾರ ಮಾಡ್ತಾರೆ ಎಂದು ಅವರು ಹೇಳಿದ್ದಾರೆ. ಮುದ್ದಹನುಮೇಗೌಡರಿಗೆ ಹೋಗಬೇಡಿ, ನ್ಯಾಯ ಸಿಗುತ್ತೆ ಅಂತ ವಿನಂತಿ ಮಾಡಿದ್ದೆ, ಆದರೂ ಹೋದ್ರು, ಕಾದು ನೋಡೋಣ ಏನಾಗುತ್ತೆ ಅಂತ. ಅವರಿನ್ನು ಹೋಗಿ ಕಾಂಗ್ರೆಸ್ ಸೇರ್ಪಡೆಯಾಗಿಲ್ಲ. ಕಾಂಗ್ರೆಸ್ ಸೇರ್ಪಡೆಯಾಗ್ತೀನಿ ಅಂತ ಮುದ್ದಹನುಮೇಗೌಡರು ಕೂಡ ಹೇಳಿಲ್ಲ. ಮುದ್ದಹನುಮೇಗೌಡರನ್ನ ಸೇರಿಸಿಕೊಳ್ಳಬೇಕು ಅನ್ನೋದು ರಾಜಣ್ಣ ಇವರ ಅಭಿಪ್ರಾಯ. ಅವರೇ ಹೈಕಮಾಂಡ್ಗೆ ಕೇರ್ ಮಾಡಲ್ಲ ಅಂತಿದ್ದಾರೆ. ಮತ್ತೆ ಟಿಕೆಟ್ ಕೊಡುವರು ಯಾರು ಅಂತ ಅವರು ಪ್ರಶ್ನೆ ಮಾಡಿದ್ದಾರೆ. ಜಿಲ್ಲಾ ಉಸ್ತುವಾರಿ ಸಚಿವ ಜಿ ಪರಮೇಶ್ವರ್ ಕೂಡ ಮುದ್ದಹನುಮೇಗೌಡರಿಗೆ ಟಿಕೆಟ್ ಕೊಡ್ತೀವಿ ಅಂತ ಹೇಳಿಲ್ಲ. ಹೈಕಮಾಂಡ್ ಮಾಧುಸ್ವಾಮಿ, ಮುದ್ದಹನುಮೇಗೌಡ ಯಾರಿಗೆ ಹೇಳಿದ್ರು ಮಾಡ್ತೀವಿ, ಹೊರಗಿನವರು ಒಳಗಿನವರು ಅಂತ ಮಾತನಾಡುವ ಹಕ್ಕು ಯಾರಿಗಿಲ್ಲ. ಮಾಧುಸ್ವಾಮಿಗೆ ಗೊಂದಲ ಇಡುವಂತೆ ಯಾರೂ ಹೇಳಿಲ್ಲ. ಅವರೇನು ರಾಜ್ಯಾಧ್ಯಕ್ಷರಲ್ಲ, ಅವರ ಅಭಿಪ್ರಾಯ ಹೇಳಿರಬಹುದು ಅಷ್ಟೇ ಎಂದು ಸುರೇಶ್ ಗೌಡ ಹೇಳಿದರು. ಸೋಮಣ್ಣವರು ಹೋದ ಬಾರಿ ಇನ್ಚಾರ್ಜ್ ಆಗಿದ್ರು ನಮ್ಮ ತುಮಕೂರಿಗೆ. JDS ಮತ್ತು ಕಾಂಗ್ರೆಸ್ ಇದ್ದಂಥ ಸಂದರ್ಭದಲ್ಲಿ 2019ರ ಚುನಾವಣೆಯಲ್ಲಿ ಅವ್ರನ್ನ ಇನ್ಚಾರ್ಜ್ ಮಾಡಿದರು. ಭಾರತೀಯ ಜನತಾ ಪಕ್ಷದಿಂದ ಇಲ್ಲಿ ತುಮಕೂರು ಜಿಲ್ಲೆಗೆ ಉಸ್ತುವಾರಿ ಮಾಡಿದರು. ಆ ಸಂದರ್ಭದಲ್ಲಿ ಅವರಿಗೆ ಇಲ್ಲಿ ಸಂಪರ್ಕ ಇತ್ತು, ಅದರಿಂದ ಅವ್ರು ಹೋರಾಡ್ತಾ ಇದ್ದಾರೆ ಅಷ್ಟೇ. ಅವ್ರು ಆಗಲೇ ಹೇಳಿದಾರಲ್ಲ, ನನಗೆ ಪಾರ್ಲಿಮೆಂಟ್ ಟಿಕೆಟ್ ಬೇಡ, ನಾನು 3 ಪಾರ್ಲಿಮೆಂಟ್ ಸೆಗ್ಮೆಂಟ್ ಕೊಡಿ, ನಾನು ಗೆಲ್ಸ್ಕೊಂಬರ್ತೀನಿ ಅಂತ. ಅದರಿಂದ ಅವ್ರು ಓಡಾಡ್ತಾ ಇದ್ದಾರೆ. ಬಸವರಾಜ್ ಅವರು ಸೋಮಣ್ಣವ್ರಿಗೆ ಸಿಗ್ಬೋದು ಅನ್ನೋ ದಾಟಿದೆ. ಅಂದ್ರೆ ಡೆಲ್ಲಿಯಲ್ಲೆಲ್ಲ ಜೊತೆಲಿ ಹೋಗಿದ್ರು, ಬಂದಿದ್ರು, ಮಾತಾಡಿದ್ರು. ಇಲ್ಲಿ ಲೋಕಲ್ ಲೀಡರ್ಗಳನ್ನ ಮೀಟ್ ಮಾಡ್ತಿದ್ದಾರೆ. ಭಾರತೀಯ ಜನತಾ ಪಕ್ಷ ಯಾರಿಗಾರು ಟಿಕೆಟ್ ಕೊಡ್ಲಿ, ನಾವು ತುಮಕೂರು ಜಿಲ್ಲೆಯಿಂದ ಕಳಿಸ್ತೇವೆ. ಸೋಮಣ್ಣನಾರು ಬರಲಿ, ಮಾಧುಸ್ವಾಮಿ ಯಾರು ಬರಲಿ, ಹೆಬ್ಬಾಕ ರವಿ ಬರಲಿ, ಹುಲಿನಾಯಕ್ ಬರಲಿ, ಯಾರು ಬೇಕಾದ್ರೂ ಬರ್ಬೋದು. ಮುದ್ದಹನುಮೇಗೌಡರು ಬೇಕಾದ್ರೆ ಬರಲಿ. ಯಾರೇ ಬಂದರೂ ಪಾರ್ಟಿ ಯಾರನ್ನ ಘೋಷಣೆ ಮಾಡುತ್ತೋ, ಪಾರ್ಟಿ ಯಾರು ಟಿಕೆಟ್ ಕೊಡುತ್ತೋ, ಹೊರಗಡೆಯವರೋ ಒಳಗಡೆಯವರೋ ಯಾರೇ ಇರ್ಬೋದು, ಯಾರು ಬಂದರೂ ಕೂಡ ಭಾರತೀಯ ಜನತಾ ಪಕ್ಷ ಗೆಲ್ಲುತ್ತೆ ತುಮಕೂರು. ಮುದ್ದಹನುಮೇಗೌಡರು ಬರ್ತಾರೆ ಅಂತ ವಿಶ್ವಾಸ ಇಲ್ಲ, ನಮಗೇನು ಅವ್ರೇನು ಇನ್ನು ಕಾಂಗ್ರೆಸ್ ಸೇರಿಲ್ವಲ್ಲ, ಅದರಿಂದ ಯಾರೇ ಬರಲಿ ಇಲ್ಲಿ ಪಾರ್ಟಿ ಡಿಸೈಡ್ ಮಾಡುತ್ತೆ. ಇಲ್ಲಿ ರಾಜ್ಯದ ನಿರ್ಧಾರ ಇದಾಗಲ್ಲ. ಅಮಿತ್ ಶಾ ಅವರು, ಮೋದಿಜಿಯವರು ಮತ್ತು ನಡ್ಡಾಜಿಯವರು ರಾಷ್ಟ್ರೀಯ ಅಧ್ಯಕ್ಷರು ಮತ್ತು ನಮ್ಮ ಪ್ರಮುಖರು ಕೋರ್ ಕಮಿಟಿ ಯಾರು ನಿರ್ಣಯ ಮಾಡುತ್ತೋ ನಾವು ಅವ್ರ ಕೆಲಸ ಮಾಡ್ತೀವಿ. ಮುದ್ದಹನುಮೇಗೌಡರು ಕಾಂಗ್ರೆಸ್ ನಮ್ಗೆ ಅನ್ಯಾಯ ಆಯಿತು ಅಂತಲೇ ಬಿಜೆಪಿ ಬಂದಿದ್ದು. ಬಟ್ ಬಿಜೆಪಿಲಿ ನ್ಯಾಯನೂ ಸಿಕ್ಕಿಲ್ಲ, ಅನ್ಯಾಯನೂ ಸಿಕ್ಕಿಲ್ಲ, ಏನೂ ಆಗಿಲ್ಲ. ಅದಕ್ಕಿಂತ ಮುಂಚೆನೇ ಹೊರಟೋಗ್ಬಿಟ್ರಲ್ಲ. ಅಲ್ಲ, ನಾವು ಯಾವತ್ತೂ ಕೂಡ ನಾನು 3 ಬಾರಿ MLA ಆಗಿದ್ದವನು, ಜಿಲ್ಲಾ ಅಧ್ಯಕ್ಷ ಆಗಿದ್ದವನು, ರಾಜ್ಯ ಕಾರ್ಯದರ್ಶಿ ಆಗಿದ್ದವನು. ನಾನು ಮುದ್ದಹನುಮೇಗೌಡರಿಗೆ ವಿನಂತಿ ಮಾಡಿದ್ದೆ, ನೀವು ಹೋಗ್ಬೇಡಿ, ಇಲ್ಲೇ ಇರಿ, ಖಂಡಿತ ನಿಮ್ಗೆ ಇಲ್ಲಿ ನ್ಯಾಯ ಸಿಗುತ್ತೆ ಅಂತೇಳಿ. ಕಾದ್ ನೋಡೋಣ ಏನಾಗುತ್ತೆ ಅಂತ. ಅವರು ಹೋಗ್ಬೇಕಾದ್ರೆ ನಿಮ್ಮ ಹತ್ರ ಏನು ಮಾತುಕತೆ ಅಥವಾ ಡಿಸ್ಕಷನ್ ಆ ಥರದ್ದೇನು ಆಗ್ತಿಲ್ವಾ? ಆಯ್ತು, ಅದು ಮಾತಾಡೋಣ. ಈಗ ಅವರು ಏನೋ ಇನ್ನೂ ಹೋಗಿ ಕಾಂಗ್ರೆಸ್ ಸೇರ್ಕೊಂಡಿಲ್ಲ ಅಂತ, ಇನ್ನೂ ಸೇರ್ಪಡೆ ಆಗಿಲ್ಲ ಅನ್ಸುತ್ತೆ. ಆದರೆ ಫೋಟೋಸು ಮತ್ತು ನಮ್ಮ ರಾಜಣ್ಣವ್ರು ಅವರೇ 99 ಭಾಗ ಕ್ಯಾಂಡಿಡೇಟ್ ಅಂತ ನಾನು ಪೇಪರಲ್ಲಿ ಓದಿದ್ದೀನಿ ಹೊರತು ಮುದ್ದಹನುಮೇಗೌಡರು ಯಾವತ್ತೂ ನಾನು ಕಾಂಗ್ರೆಸ್ ಕ್ಯಾಂಡಿಡೇಟ್ ಅಂತ ಹೇಳಿಲ್ಲ. ಅವ್ರಿನ್ನೂ ಸೇರ್ಪಡೆ ಯಾವಾಗ ಆಗ್ತಾರೋ ಗೊತ್ತಿಲ್ಲ. ಕಾಂಗ್ರೆಸ್ನವರು ಅವ್ರನ್ನ ಸೇರಿಸ್ಕೊಳ್ತಾರೋ ಬಿಡ್ತಾರೋ ಇನ್ನೂ ಗೊತ್ತಿಲ್ಲ. ಅದೊಂದು ಯಕ್ಷ ಪ್ರಶ್ನೆ ಅಲ್ಲ. ಅವರು ಇಲ್ಲಿ ರಾಜಣ್ಣವ್ರು ಹೇಳ್ತಾರೆ, ನಾನು ಯಾವ ಹೈಕಮಾಂಡ್ಗೆ ಕೇರ್ ಮಾಡಲ್ಲ ಅಂತ ಹೇಳ್ತಾರೆ. ಅದರಿಂದ ಅಲ್ಲಿ ಹೈಕಮಾಂಡವ್ರು ಕೇರ್ ಮಾಡಿಲ್ಲ ಅಂದರೆ ಇವ್ರು ಟಿಕೆಟ್ ಕ್ಲಿಯರ್ ಮಾಡೋದು ಯಾರು? ಹೈಕಮಾಂಡವರೇ ಕ್ಲಿಯರ್ ಮಾಡಬೇಕಲ್ಲ. ಅದರಿಂದ ಇವರು ಸೇರಿಸ್ಕೋಬೇಕು, ಟಿಕೆಟ್ ಕೊಡಬೇಕು ಅಂತ ರಾಜಣ್ಣವ್ರ ಅಭಿಪ್ರಾಯ. ಆದರೆ ಪಾರ್ಟಿಯವ್ರು ಯಾರು ಅವ್ರನ್ನ ಸೇರಿಸ್ಕೊಳ್ತೀವಿ, ಟಿಕೆಟ್ ಕೊಡ್ತೀವಿ ಅಂತ ಹೇಳಿಲ್ಲ. ಪರಮೇಶ್ವರ್ ಇಲ್ಲಿ ಜಿಲ್ಲಾ ಉಸ್ತುವಾರಿ ಅವರೇನು ಯಾವತ್ತೂ ಹೇಳಿಲ್ಲ. ಕಾದ್ ನೋಡೋಣ ಅದನ್ನೇನಂತ. ಯೂಟರ್ನ್ ಪೊಲಿಟಿಕ್ಸ್ ಬಿಜೆಪಿ ಶುರು ಮಾಡಿಲ್ಲ, ಅದು ಗೊತ್ತಿಲ್ಲ. ಬಿಜೆಪಿ ನೋಡಿ, ಇದು ದೇಶದಲ್ಲಿ 100ಕ್ಕೆ 100 ಬಿಜೆಪಿ ಸರ್ಕಾರ ಆಗುತ್ತೆ, NDA ಸರ್ಕಾರ ಆಗುತ್ತೆ. ಮತ್ತು ಕರ್ನಾಟಕದಲ್ಲೂ 28ಕ್ಕೆ ಹೋದ್ಸಲಿ 25 ಗೆದ್ದಿದ್ದೋ, ಈ ಸರಿ 28 ಗೆಲ್ತೇವೆ. ಅದರಿಂದ ಯಾರು ಬರ್ತಾರೋ ಅದೃಷ್ಟ ಗೊತ್ತಿಲ್ಲ. ಒಟ್ಟಾರೆ ನಮ್ಮ
ತುಮಕೂರು ಜಿಲ್ಲೆಗೆ ಹೈಕಮಾಂಡು ಮಾಧುಸ್ವಾಮಿಗೆ ಹೇಳಿದ್ರು ಮಾಡ್ತೀವಿ, ಮುದ್ದನ್ಮೇಗೌಡರಿಗೆ ಹೇಳಿದ್ರು ಮಾಡ್ತೀವಿ, ಯಾರಿಗೆ ಹೇಳಿದ್ರು ನಾವು ಕೆಲಸ ಮಾಡ್ತೀವಿ. ಸರ್ ಹೊರಗಿನವರು ಸೋಮಣ್ಣವ್ರು ಹೇಳಿದ್ರು ಕೆಲಸ ಮಾಡ್ತೀವಿ. ಹೊರಗಡೆಯವರು ಒಳಗಿನವರು ಚರ್ಚೆ ಆಗ್ತಾ ಇದೆ. ಅಂದ್ರೆ ಸೋಮಣ್ಣ ಹೊರಗಿನವರು ಅಂತಾರೆ ಇಲ್ಲ ನಾವು ಸ್ಥಳೀಯರಿದ್ದೀವಿ ನಮಗೆ ಟಿಕೆಟ್ ನೋಡಿ, ಇದನ್ನ ಮಾತಾಡೋಕ್ಕೆ ಯಾರಿಗೂ ಹಕ್ಕಿಲ್ಲ. ಮಾಧುಸ್ವಾಮಿಯವರು ಹೊರಗಡೆ ಅಂತ ಗೊಂದಲ ಇಡುವಂಥದ್ದು ಅವ್ರಿಗೆ ಯಾರು ಕೂಡ ಹೇಳಿಲ್ಲ. ಅವರೇನೋ ರಾಜ್ಯ ಅಧ್ಯಕ್ಷರಲ್ಲ. ಇಟ್ಸ್ ವೆರಿ ಕ್ಲಿಯರ್. ಅವರ ಅಭಿಪ್ರಾಯ ಅವ್ರು ಹೇಳಿರ್ಬೋದು, ಅಷ್ಟು ಬಿಟ್ಟರೆ ಪಾರ್ಟಿ ಇಸ್ ಎ ಸುಪ್ರೀಂ. ಇವತ್ತು ಮಾಧುಸ್ವಾಮಿಯವರು ಎಲ್ಲಿದ್ರು? ಅವರು ಯಾವ ಪಾರ್ಟಿಲಿ ಇದ್ರು? ಅವರು ಹೋದ್ಸಲಿ KGP ಇಂದ ನಿಂತಿದ್ರು, ನೆಕ್ಸ್ಟ್ ಪಾರ್ಟಿ ಟಿಕೆಟ್ ಕೊಡ್ತು ಅವ್ರಿಗೆ. ಕಿರಣ್ ಕುಮಾರ್ ಅವ್ರನ್ನ ಕಳ್ಕೊಂಡು ಟಿಕೆಟ್ ಕೊಟ್ಟರು, ನಾವು ಮಂತ್ರಿ ಮಾಡೋದು. ಪಕ್ಷ ನಿರ್ಧಾರ ಮಾಡಿದ್ಕೆ ಅವ್ರು ಮಂತ್ರಿ ಆದ್ರಿ. ಇಲ್ಲಿ ಅವರೇ ನಮ್ಮ ಪಾರ್ಟಿಯನ್ನು ಯಾವುದು ಬಾವುಟ ಕಟ್ಟಿರಲಿಲ್ಲ, ಬಿಜೆಪಿ ಗೊತ್ತಿಲ್ಲ ನಿಮ್ಗೆ. ಅಲ್ಲ ಮಾಧುಸ್ವಾಮಿ ಅನಗತ್ಯವಾಗಿ ಈ ತರ ಚರ್ಚೆ ಉಂಟಾಗ್ತದ್ರ? ಅಲ್ಲ, ಅನಗತ್ಯವಾಗಿ ಮಾಡ್ತಾರ ಇಲ್ಲ ವೈಯಕ್ತಿಕವಾಗಿ ಮಾಡ್ತಾರ ಅದು ನನಗೆ ಸಂಬಂಧಪಟ್ಟಿದ್ದಲ್ಲ. ಆದರೆ ಆಸ್ ಎ ಪಕ್ಷದ ಒಬ್ಬ ನಿಷ್ಠಾವಂತ ಕಾರ್ಯಕರ್ತನಾಗಿ, ಒಬ್ಬ ಶಾಸಕನಾಗಿ ನಾನು ಎಲ್ಲ ಇಲ್ಲಿ ಜಿಲ್ಲೆಯಲ್ಲಿರೋರಿಗೆ ವಿನಂತಿ ಮಾಡೋದಿಷ್ಟೇ, ಯಾವುದೇ ಒಡಕು ಮಾತುಗಳನ್ನು ಯಾರು ಆಡಬಾರ್ದು. ಪಕ್ಷ ಇವತ್ತು ಅಮಿತ್ ಶಾ ಅವರು ಸ್ಪಷ್ಟವಾಗಿ ಹೇಳಿದ್ದಾರೆ, ನಾವು ಸ್ಟ್ರಾಂಗ್ ಇರೋ ಕ್ಯಾಂಡಿಡೇಟ್ನೇ 28 ಕ್ಷೇತ್ರದಲ್ಲೂ ನಾವು ಆಗ್ತೇವೆ ಅಂತೇಳಿ. ಅಲಯನ್ಸ್ ಇರ್ಬೋದು, ಪಾರ್ಟ್ನರ್ಗೆ ಇರ್ಬೋದು, ಎಲ್ಲರೂ ವಿಶ್ವಾಸ ತಗೊಂಡು ದೇ ವಿಲ್ ಪುಟ್ ಎ ವೆರಿ ಸ್ಟ್ರಾಂಗ್ ಕ್ಯಾಂಡಿಡೇಟ್. ಅದರಿಂದ ನಮ್ಗೆ ನಂಬಿಕೆ ಇದೆ ಪಾರ್ಟಿ ಮೇಲೆ, ಗೆಲ್ಲುವಂಥ ಕ್ಯಾಂಡಿಡೇಟ್ಗೆ ಇಲ್ಲಿ ಕೊಡ್ತಾರೆ ಅನ್ನೋದು ನಂಬಿಕೆ ಇದೆ. ಈಗ ನೀವು ಪಾರ್ಟಿ ಎಲೆಕ್ಷನ್ ಟೈಮು ತುಂಬಾ ಪ್ರತಿಯೊಂದು ಮಾತು ಪ್ರತಿಯೊಂದು ವಿಚಾರ ಭಾಳ ಎಫೆಕ್ಟ್ ಬೀಳುತ್ತೆ. ಮಾಧುಸ್ವಾಮಿ ಅವ್ರ ಮಾತು ತುಂಬಾ ಎಫೆಕ್ಟ್ ಆಗಿರುವಂಥದ್ದು. ಅವ್ರು ಮಾತಾಡಿ ಸರಿನಾ ತಪ್ಪಾ? ಖಂಡಿತ ಸರಿಗಿಲ್ಲ. ಬೇರೆ ಮಾತುಗಳನ್ನ ಯಾರು ಮಾತಾಡಬಾರ್ದು ಪಾರ್ಟಿಲಿ. ಬಸವರಾಜ್ ಅವರು ಕೂಡ ಯಾರನ್ನೊಬ್ಬರು ಹಿಡ್ಕೊಂಡು ಓಡಾಡಬಾರ್ದು. ಮಾಧುಸ್ವಾಮಿ ಅವರು ಏನು ಮಾತಾಡಬಾರ್ದು. ಪಕ್ಷ ಸರ್ವೆ ಮಾಡ್ತಾ ಇದೆ, ಯಾರು ಗೆಲ್ತಾರೋ ಅವ್ರು ಕೊಡ್ತಾರೆ. ಅದಕ್ಕೆಲ್ಲರೂ ಭದ್ರಾಗಿರ್ಬೇಕು ನಾವು. ಸೋಮಣ್ಣ ಅವ್ರ ಜೊತೆ ನೀವು ಕಾಣಿಸ್ಕೊಂಡಿದ್ರಿ. ಸೋಮಣ್ಣ ಅವರು ಅವರೇನೋ JDS ಅವರು ಅಲ್ಲ, ಅವರು ಇಲ್ಲ ಕಾಂಗ್ರೆಸ್ನವ್ರು ಅಲ್ವಲ್ಲ ಸೋಮಣ್ಣ ಇಸ್ ಅವರ್ ಪಾರ್ಟಿ ಮ್ಯಾನ್. ಅವ್ರು ಇಲ್ಲಿ ಮದುವೆಗೆ ಬಂದಾಗ ಹೋಗಿದ್ದೀನಿ ತಪ್ಪ. ಅವ್ರಿಗೆ ನಾನು ಪಾರ್ಲಿಮೆಂಟ್ ಟಿಕೆಟ್ ಕೊಡಿ ಅಂತ ಎಲ್ಲಾರು ಹೇಳಿದ್ದೀನ? ಏನು ಹೇಳಿದ್ವಲ್ಲ ನಾನು. ಪಕ್ಷ ಆಶೀರ್ವಾದ ಕೊಡಿಸ್ತಾ ಇದ್ರಿ? ಖಂಡಿತ ಇಲ್ಲ. ನೋಡಿ, ಇದು ರಾಜ್ಯದವ್ರಿಗೆ ಬಿಟ್ಟಿದ್ದಂಥ ವಿಷಯ ಅಲ್ಲ, ಇದು ಹೈಕಮಾಂಡ್ ನಿರ್ಧಾರ ಮಾಡುವಂಥ ವಿಷಯ. ಟಿಕೆಟ್ ವಿಷಯದಲ್ಲಿ ಯಾವುದೇ ಒಡಕಿಲ್ಲ ನಮ್ಮಲ್ಲಿ. ಯಾರಿಗೆ ಟಿಕೆಟ್ ಕೊಟ್ಟರು ನಾವು ಸಪೋರ್ಟ್ ಮಾಡ್ತೀವಿ, ಇಲ್ಲಿ ಗೆಲ್ಲಿಸ್ತೇವೆ. ಈಗ ಸರ್ವೆ ಆಗ್ತದೆ ಅಂತ ಹೇಳಿದ್ರಿ ಸರ್, ಯಾರ್ಯಾರು ಹೆಸರು ಸರ್ವೆ ಆಗ್ತಿರೋದು? ಪಾರ್ಟಿ ಇಸ್ ಎ ಸ್ಟ್ರಾಟಜಿ, ದೇ ಮೇಕ್ಸ್ ಇಟ್. ಅವರು ಸ್ಟ್ರಾಟಜಿ ಮಾಡ್ತಾರೆ, ಯಾರು ಗೆಲ್ತಾರೋ ಅವ್ರು ಟಿಕೆಟ್ ಕೊಡ್ತಾರೆ, ಯಾರು ಸ್ಟ್ರಾಂಗ್ ಇದಾರೋ ಅವ್ರು ಟಿಕೆಟ್ ಕೊಡ್ತಾರೆ. ಯಾರ್ಯಾರ ಹೆಸರುಗಳು ಓಡ್ತಿರೋದು ಸರ್ವೆಯಲ್ಲಿ? ಗೊತ್ತಿಲ್ಲ ಯಾರ್ಯಾರು ಸರ್ವೆ ಮಾಡ್ತಾರೆ ಪಾರ್ಟಿ ಅಂತ ಗೊತ್ತಿಲ್ಲ. ಪಾರ್ಟಿ ವಿಲ್ ಟೇಕ್ ಎ ಡಿಸಿಷನ್. ಯಡಿಯೂರಪ್ಪ ಅವರು ಹೇಳಿದ್ದಾರೆ ನೀನು ನಿಂತ್ಕೋಬೇಕು ಅಂತ, ಹಾಗಾಗಿ ನಾನು ಕೂಡ ಪ್ರಬಲ ಆಕಾಂಕ್ಷಿ, ಸೋಮಣ್ಣನು ಕೇಳ್ತಾವ್ರೆ ನಾನು ಕೇಳ್ತಾ ಇದ್ದೀನಿ ಅಂತ ಮಾಧುಸ್ವಾಮಿ ಹೇಳಿದ್ದಾರೆ. ಅದನ್ನೇ ಯಡಿಯೂರಪ್ಪ ಅವ್ರು ಕೇಳಬೇಕು. ನೀವು ಹೋಗಿ ಯಡಿಯೂರಪ್ಪನವ್ರು ತಾನೇ ಹೇಳಿರೋದು, ನೀವು ಯಡಿಯೂರಪ್ಪನವ್ರು ಕೇಳಿ ನನಗೆ ಕೇಳಿದ್ರೆ ಅಲ್ಲ, ಅದೇ ಮಾಧುಸ್ವಾಮಿ ಯಡಿಯೂರಪ್ಪನವ್ರು ಕೇಳಬೇಕು. ಮಾಧುಸ್ವಾಮಿ ನೀವು ಹೇಳಿದ್ದೀರಾ ಅಂತ ಯಡಿಯೂರಪ್ಪನವ್ರು ಕೇಳೋ ಕರೆಕ್ಟಾಗಿ ಹೇಳ್ತಾರೆ. ಕಾರ್ಯಕರ್ತ ಅಂತ ಹೇಳಿದ್ದಾರೆ. ನಾನು ನಿಷ್ಠಾವಂತ ಕಾರ್ಯಕರ್ತ, ಟಿಕೆಟ್ ಕೇಳೋದ್ರಲ್ಲಿ ತಪ್ಪಿದೆ. ನಿಷ್ಠೆ ಇಲ್ದಿರೋರು ಯಾರು? ಕಿರಣ್ ಕುಮಾರ್ ಹಂಗ ನಿಷ್ಠಾವಂತ ಆಗಿರ್ಲಿಲ್ವಾ? ಅಲ್ಲಿ ಟಿಕೆಟ್ ತಪ್ಪಾಯ್ತು ಪಾಪ ಅವ್ರಿಗೆ. ಅವ್ರಿಗೆ ಪಾರ್ಟಿ ಕಟ್ಟಿ ಬೆಳೆಸ್ತವ್ರು ಚಿಕ್ಕನಾಗಿನಲ್ಲಿ, ಏನು ಮಾಡೋಕ್ಕಾಗುತ್ತೆ? ತ್ಯಾಗ ಮಾಡಿ ಅವ್ರು ಸಪೋರ್ಟ್ ಮಾಡಿ ಗೆಲ್ಲಿಸ್ತಿಲ್ವ ಅವರು? ಕಿರಣ್ ಕುಮಾರ್ ಗೆಲ್ಸಿದ್ರಲ್ಲ ಮಾಧುಸ್ವಾಮಿ ಅವ್ರನ್ನ, ಆಮೇಲೆ ತಾನೇ ಸೆಕೆಂಡ್ ಟೈಮ್ ಹೋಗಿದ್ದವರು. ಮಾಧುಸ್ವಾಮಿ ಅವರು ಇನ್ಆಕ್ಟಿವ್ ಆಗಿದ್ರು. ಲೋಕಸಭಾ ಚುನಾವಣೆ ಟಿಕೆಟ್ಗೋಸ್ಕರನೇ ಫೀಲ್ಡ್ ಬರ್ತಾ ಇದ್ದಾರೆ. ನೋಡ್ರಿ, ಮಾಧುಸ್ವಾಮಿ ಅವರು ಈಗ ಸೋತವ್ರು ಟಿಕೆಟ್ ಕೊಡ್ತಾರಾ ಇಲ್ವಾ ಅನ್ನೋದು ಚರ್ಚೆ ಆಗ್ತಾ ಇದೆ ಪಾರ್ಟಿಯಲ್ಲಿ. ಸೋತಿರೋರು ಎಷ್ಟು ಜನ ಇದ್ದಾರೆ? CT ರವಿಯವರು ಇದ್ದಾರೆ, ಮಾಧುಸ್ವಾಮಿಯವರು ಇದ್ದಾರೆ, ಸೋಮಣ್ಣವರು ಇದ್ದಾರೆ. ನಾನು ಯಡಿಯೂರಪ್ಪ ಅವ್ರು ಕೇಳಬೇಕು. ನೀವು ಹೋಗಿ ಯಡಿಯೂರಪ್ಪನವ್ರು ತಾನೇ ಹೇಳಿರೋದು, ನೀವು ಯಡಿಯೂರಪ್ಪನವ್ರು ಕೇಳಿ ನನಗೆ ಕೇಳಿದ್ರೆ ಅದೇ ಮಾಧುಸ್ವಾಮಿ ಯಡಿಯೂರಪ್ಪನವ್ರು ಕೇಳಬೇಕು. ಮಾಧುಸ್ವಾಮಿ ನೀವು ಹೇಳಿದ್ದೀರಾ ಅಂತ ಯಡಿಯೂರಪ್ಪನವ್ರು ಕೇಳೋ ಕರೆಕ್ಟಾಗಿ ಹೇಳ್ತಾರೆ. ಕಾರ್ಯಕರ್ತ ಅಂತ ಹೇಳಿದ್ದಾರೆ. ನಾನು ನಿಷ್ಠಾವಂತ ಕಾರ್ಯಕರ್ತ, ಟಿಕೆಟ್ ಕೇಳೋದ್ರಲ್ಲಿ ತಪ್ಪಿದೆ. ನಿಷ್ಠೆ ಇಲ್ದಿರೋರು ಯಾರು? ಕಿರಣ್ ಕುಮಾರ್ ಹಂಗ ನಿಷ್ಠಾವಂತ ಆಗಿರ್ಲಿಲ್ವಾ? ಅಲ್ಲಿ ಟಿಕೆಟ್ ತಪ್ಪಾಯ್ತು ಪಾಪ ಅವ್ರಿಗೆ. ಅವ್ರಿಗೆ ಪಾರ್ಟಿ ಕಟ್ಟಿ ಬೆಳೆಸ್ತವ್ರು ಚಿಕ್ಕನಾಗಿನಲ್ಲಿ, ಏನು ಮಾಡೋಕ್ಕಾಗುತ್ತೆ? ತ್ಯಾಗ ಮಾಡಿ ಅವ್ರು ಸಪೋರ್ಟ್ ಮಾಡಿ ಗೆಲ್ಲಿಸ್ತಿಲ್ವ ಅವರು? ಕಿರಣ್ ಕುಮಾರ್ ಗೆಲ್ಸಿದ್ರಲ್ಲ ಮಾಧುಸ್ವಾಮಿ ಅವ್ರನ್ನ, ಆಮೇಲೆ ತಾನೇ ಸೆಕೆಂಡ್ ಟೈಮ್ ಹೋಗಿದ್ದವರು. ಮಾಧುಸ್ವಾಮಿ ಅವರು ಇನ್ಆಕ್ಟಿವ್ ಆಗಿದ್ರು. ಲೋಕಸಭಾ ಚುನಾವಣೆ ಟಿಕೆಟ್ಗೋಸ್ಕರನೇ ಫೀಲ್ಡ್ ಬರ್ತಾ ಇದ್ದಾರೆ. ನೋಡ್ರಿ, ಮಾಧುಸ್ವಾಮಿ ಅವರು ಈಗ ಸೋತವ್ರು ಟಿಕೆಟ್ ಕೊಡ್ತಾರಾ ಇಲ್ವಾ ಅನ್ನೋದು ಚರ್ಚೆ ಆಗ್ತಾ ಇದೆ ಪಾರ್ಟಿಯಲ್ಲಿ. ಸೋತಿರೋರು ಎಷ್ಟು ಜನ ಇದ್ದಾರೆ? CT ರವಿಯವರು ಇದ್ದಾರೆ, ಮಾಧುಸ್ವಾಮಿ ಅವರು ಇದ್ದಾರೆ, ಸೋಮಣ್ಣವರು ಇದ್ದಾರೆ, ಸಾಕಷ್ಟು ಜನ ಸೋತಿರೋರು ಇದ್ದಾರೆ. ಅದರಿಂದ ಅದು ಪಾರ್ಟಿ ನಿರ್ಧಾರ ಮಾಡುವಂಥದ್ದು. ನಾನು ಯಾಕೆ ಮಾತಾಡೋಣ? ಸೋತಿರೋರು ಟಿಕೆಟ್ ಕೊಡೋಣ ಅಂತ ಯಾಕೆ ಕೇಳೋಣ? CT ರವಿವರೆಗೂ ಟಿಕೆಟ್ ತಪ್ಪೋ ಚಾನ್ಸಸ್ ಜಾಸ್ತಿ ಇದೆ. ಗೊತ್ತಿಲ್ಲ ನನಗೆ ಯಾರಿಗೆ. ಇದು ಬಹಳಷ್ಟು ಜನ ಇದ್ದಾರೆ ನಮ್ಮಲ್ಲಿ, ಒಂದೊಂದು ಕ್ಷೇತ್ರದಲ್ಲಿ 10 ಜನ ಇದ್ದಾರೆ. ಅದರಿಂದ ಯಾರಿಗೆ ಕೊಡ್ತಾರೆ ಅಂದ್ರೆ ಹೈಕಮಾಂಡ್ ಬಿಟ್ಟಂತ ವಿಷಯ ಅದು. ಗೊತ್ತಿಲ್ಲ, ಪಾರ್ಟಿ ವಿಲ್ ಟೇಕ್ ಎ ಡಿಸಿಷನ್. ಪಾರ್ಟಿ ನಿರ್ಧಾರ ಮಾಡುತ್ತೆ. ನಾವು ವೆರಿ ಕ್ಲಿಯರ್ ಇದೆ. ತುಮಕೂರಿನಲ್ಲಿ JDS ಕಾಂಗ್ರೆಸ್ ಇದ್ದಾಗಲೇ ನಾವು ಗೆದ್ದಿದ್ದೇವೆ. ನಾವಿಲ್ಲಿ ಸತತವಾಗಿ ಎತ್ಕೊಂಡ್ ಬಂದಿದ್ದೇವೆ. ಬೇರೆ ಬೇರೆ ಕಾರಣಕ್ಕೆ ಒಂದ್ಸಲಿ ಸೋತಿರ್ಬೋದು ಅಷ್ಟೇ.
ಮಲ್ಲಿಕಾರ್ಜುನ 2004 ನಾನು ಪಾಲಿಟಿಕ್ಸ್ ಎಂಟ್ರಿ ಆದೆ. ಅವತ್ತು ವೈ.ಕೆ. ರಾಮಯ್ಯನವರು ಶ್ರೀಮತಿಯವರು ನಾವು ಇಬ್ರು ಸೇರ್ಕೊಂಡು ಅವತ್ತು 2004 ಅವತ್ತು ಕೂಡ ಮಲ್ಲಿಕಾರ್ಜುನ 1800 ಓಟಲ್ಲಿ ಗೆದ್ರು. ಕುಣಿಗಲ್ ಮತ್ತೆ ಹುಲಿದುರ್ಗ ಕ್ಷೇತ್ರದಲ್ಲಿ ಒಳ್ಳೆ ಪ್ರಮಾಣದ ಓಟ್ ಬಂದು 1800 ಓಟಲ್ಲಿ ಗೆದ್ರು JDS ವಿರುದ್ಧ. ಅವತ್ತು ಸೋಮಣ್ಣ ಮತ್ತೆ ಯಡಿಯೂರಪ್ಪನವರ ನಡುವಿನ ಅಸಮಾಧಾನವನ್ನ ಸಮಾಧಾನ ಪಡಿಸೋದಕ್ಕೆ ಸಂಸದ JS ಬಸವರಾಜ್ ಅವರು ನಿನ್ನೆ ಅವ್ರ ಮನೆಗೆ ಹೋಗಿ ಮಾತುಕತೆ ನಡೆಸಿದ್ದಾರೆ. ಇದೆಲ್ಲ ನೋಡಿದಂತ ಸಂದರ್ಭದಲ್ಲಿ ಸೋಮಣ್ಣವರು ಇಲ್ಲಿ ನೋಡಿ, ಯಡಿಯೂರಪ್ಪನವರು ಸೋಮಣ್ಣವರು ಮಾಧುಸ್ವಾಮಿ ಬರಲ್ಲ, ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಆಗ್ಬೇಕಷ್ಟೇ. ನಮಗೆ 3ನೇ ಬಾರಿ ಈ ದೇಶದ ಚುಕ್ಕಾಣಿ ಹಿಡಿಬೇಕು, ದೇಶ ಸುಭದ್ರವಾಗಿರ್ಬೇಕು, ದೇಶ ಬಲಿಷ್ಠವಾಗಿರ್ಬೇಕು. ಇಡೀ ವಿಶ್ವದಲ್ಲೇ ಭಾರತ 1ನೇ ಸ್ಥಾನಕ್ಕೆ ತಂದು ನಿಲ್ಲಿಸುವಂತ ತಾಕತ್ತು ದಮ್ಮು ಯಾರಿಗಾರು ಈ ದೇಶದಲ್ಲಿದೆ ಅಂದ್ರೆ ಅದು ಮೋದಿ. ಅದಕ್ಕೆ ನಾವು ನಮ್ಮ ತನು ಮನ ಧನ ಸರ್ವಸ್ವವನ್ನು ತ್ಯಾಗ ಮಾಡಿ ತುಮಕೂರು ಜಿಲ್ಲೆಯಿಂದ ಭಾರತೀಯ ಜನತಾ ಪಕ್ಷ ಒಂದು ತುಮಕೂರು ಗ್ರಾಮಾಂತರನು, ಬೆಂಗಳೂರು ಗ್ರಾಮಾಂತರನು ಬರುತ್ತೆ, ಚಿತ್ರದುರ್ಗನೂ ಬರುತ್ತೆ, 3 ಕಾನ್ಸ್ಟಿಟ್ಯೂನ್ಸಿ ಬರುತ್ತೆ ನಮ್ಮ ತುಮಕೂರು ಜಿಲ್ಲೆಗೆ. 3 ಕಾನ್ಸ್ಟಿಟ್ಯೂನ್ಸಿ ಬಿಜೆಪಿನ ಗೆಲ್ಲಿಸ್ತೀವಿ ನಾವು. ಒಂದು ಪಕ್ಷದಲ್ಲಿ ಏನಾದ್ರು ಕೂಡ ಹೈಕಮಾಂಡ್ ಇಲ್ಲಿರ್ತಕ್ಕಂಥ ಶಾಸಕರು ಸ್ಪರ್ಧೆ ಮಾಡಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಏನಾದ್ರು ಕೂಡ ಏನ್ ಸೂಚನೆ ಕೊಟ್ಟೈತೆ ಅಂದ್ರೆ ಸುರೇಶ್ ಗೌಡ್ರು ಲೋಕಸಭಾ ಚುನಾವಣೆ ಸ್ಪರ್ಧೆ ಮಾಡಿ ನಾನು ಅಭ್ಯರ್ಥಿ ಆಗೋದಿಲ್ಲ, ನಾನು ಕಂಟೆಸ್ಟ್ ಮಾಡಲ್ಲ. ನಾನು ಹೇಗೆ ಶಾಸಕ ಆಗಿದ್ದೇನೆ, ಯಾಕೆ ಇನ್ನೊಂದು ಎಲೆಕ್ಷನ್ ಬರ್ಬೇಕಿಲ್ಲ? ಮುದ್ದನ್ಮೇಗೌಡರು ಮತ್ತೆ ಪಕ್ಷದಲ್ಲಿ ಉಳಿಸ್ಕೊಳ್ಳೋ ಕೆಲಸ ಮಾಡ್ತೀರಾ ಸರ್? ಮುದ್ದನ್ಮೇಗೌಡರು 90 ಭಾಗ ಆಲ್ರೆಡಿ ಕಾಂಗ್ರೆಸ್ ದವರೇ ಮಿಲನ ಆಗಿದ್ದಾರೆ. ಇನ್ನು 10% ಅವ್ರು ಇನ್ನೂ ಗೊಂದಲದ ಅವ್ರು ಕೊಡ್ತಾರಾ ಇಲ್ವಾ ಅಂತೇಳಿ. ಅದನ್ನ ಕಾಂಗ್ರೆಸ್ನವರು ಅವ್ರು 90% ರೆಡಿ ಆಗಿದ್ದಾರೆ. ಕಾಂಗ್ರೆಸ್ನವ್ರು ಇನ್ನೂ 10% ಅವ್ರು ಕೊಡಬೇಕು ಅಂತ ಇರೋದು, 90 ಭಾಗ ಅವ್ರು ಕೊಡಬಾರ್ದು ಅನ್ನೋದೇ ಇದೆ. ಅದರಿಂದ ಅವ್ರು ಗೊಂದಲದಲ್ಲಿದ್ದಾರೆ ಪಾಪ. ಅದಕ್ಕೆ ಅವ್ರ ಬಗ್ಗೆ ನಮಗೆ ಸಿಂಪತಿ ಇದೆ. ನಮ್ಮಲ್ಲಿ ಪಾಪ 2 ಬಾರಿ MLA ಆಗಿದ್ದಾರೆ ನನ್ನ ಕಾನ್ಸ್ಟಿಟ್ಯೂನ್ಸಿಲಿ. ನೀವು ವಾಪಸ್ ಕರ್ತರೋ ಪ್ರಯತ್ನ ಏನಾದ್ರು ಮಾಡ್ತೀರಾ ಸರ್ ನಿಮ್ ಕಡೆಯಿಂದ ವೈಯಕ್ತಿಕವಾಗಿ? ನನಗೆ ವೈಯಕ್ತಿಕವಾಗಿ ಮುದ್ದನ್ಮೇಗೌಡರ ಬಗ್ಗೆ ಸಾಕಷ್ಟು ಗೌರವ ಇದೆ. ನಿಮ್ಗೆ ಗೆಲುವಿಗೆ ಸಹಕಾರಿಯಾಗಿದ್ದಾರೆ ಕಳೆದ ಚುನಾವಣೆ, ಈ ಚುನಾವಣೆಯಲ್ಲಿ. ಹಾಗಾಗಿ ಪಕ್ಷಕ್ಕೆ ಕರ್ಕೊಬರೋ ಪ್ರಯತ್ನ, ನನ್ನ ಉಳಿಸ್ಕೊಳ್ಳೋ ಪ್ರಯತ್ನ ಇಲ್ಲಪ್ಪ. ನನಗೆ ಅದಕ್ಕೆ ನಾನು ಕರ್ಕೊಂಬಂದ್ರೆ ನಾನು ಟಿಕೆಟ್ ಕೊಡೋದು ನನಗೆ ಶಕ್ತಿ ಇರಬೇಕಲ್ಲ. ಪಕ್ಷ ನಿರ್ಧಾರ ಮಾಡುತ್ತದೆ, ಹೈಕಮಾಂಡ್ ನಿರ್ಧಾರ ಮಾಡುತ್ತೆ. ಸಂಸದರು ಭೇಟಿಯಾಗಿರೋದೇನು ವರ್ಕೌಟ್ ಆಗಲ್ಲ ಅಂತೀರಾ ಸರ್? ಯಡಿಯೂರಪ್ಪನವ್ರನ್ನ ಸಂಸದರು ಡೆಲ್ಲಿ ಮತ್ತೆ ನಿನ್ನೆ ಮನೆಗೆ ಹೋಗಿರೋದೆಲ್ಲ ವರ್ಕೌಟ್ ಆಗಲ್ಲ. ನೋಡ್ರಿ, ನಮ್ಮ ಯಡಿಯೂರಪ್ಪನವರು ನಮ್ಮ ನಾಯಕರು, ಯಾರು ಬೇಕಾದ್ರೂ ಭೇಟಿ ಮಾಡೋದು. ನಮಗೆಲ್ಲ ರಾಜಕೀಯದ ಸ್ಥಾನಮಾನ ಕೊಟ್ಟಂಥವ್ರು, ರಾಜಕೀಯದಲ್ಲಿ ಶಕ್ತಿ ತುಂಬಿದಂಥವ್ರು, ನಮ್ಮನ್ನೆಲ್ಲ ಮಕ್ಕಳ ಥರ ಪ್ರೀತಿ ಮಾಡಿದಂಥವ್ರು. ಅವ್ರನ್ನ ಭೇಟಿ ಮಾಡೋದಲ್ಲಿ ಏನು ತಪ್ಪಿಲ್ಲ. ಆದರೆ ಯಡಿಯೂರಪ್ಪನವರ ಚುನಾವಣೆಯಲ್ಲಿ ಟಿಕೆಟ್ ಕೊಡಿಸೋದಕ್ಕೆ ಹೈಕಮಾಂಡ್ ಮತ್ತೆ ಸರ್ವೆ, ಇಲ್ಲಿ ಯಾರಿಗೆ ಇಲ್ಲಿ ಗೆಲ್ತಾರೆ ಅನ್ನೋದು ಬಹಳ ಮುಖ್ಯ. ಸೋಮಣ್ಣವ್ರು ಗೆಲ್ತಾರೆ ಅಂದರೆ ಖಂಡಿತ ಪಾರ್ಟಿ ಸೋಮಣ್ಣವ್ರು ಕೊಡುತ್ತೆ. ಇದು ಗೆಲುವಿನ ಮನದಂಡ ಅಷ್ಟೇ. ಇಲ್ಲಿ ಅದಕ್ಕೆ ಸರ್ವೆ ಮಾಡ್ತಾರೆ. ಸರ್ವೆ ಮಾಡಿ ಪಾರ್ಟಿ ಏನು ನಿರ್ಧಾರ ಮಾಡೋದು ಅದನ್ನ. ಚಿಕ್ಕಮಗಳೂರು ಕ್ಷೇತ್ರದಲ್ಲಿ, ಚಿಕ್ಕಮಗಳೂರು ಮತ್ತೆ ಕೊಡಗಿನಲ್ಲಿ ಶೋಭಾ ಕರಂದ್ಲಾಜೆ ಅವರಿಗೆ ಈ ಬಾರಿ ಟಿಕೆಟ್ ಮಿಸ್ ಆಗುತ್ತೆ ಅನ್ನೋ ಚರ್ಚೆ. ಎಲ್ಲ ಜಿಲ್ಲೆ ಬಿಟ್ಟು ನಾನು ಜಿಲ್ಲೆಗೆ ಸೀಮಿತ, ನಾನು ಈ ಜಿಲ್ಲೆಯ ಶಾಸಕ. ನನಗೆ ಚಿಕ್ಕಮಗಳೂರು, ಹಾಸನ ಇದೆಲ್ಲ ಕೇಳಿದ್ರೆ ನಾನು ಹೇಳುವಂಥ ಶಕ್ತಿ ಇಲ್ಲ. ಓಕೆ ಸರ್, ಥ್ಯಾಂಕ್ ಯು. Thank you.